ನಿಶು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪ್ರಪಂಚದ ಒಟ್ಟು ಭೂಪ್ರದೇಶದ 70% ಭಾಗ ನೀರಿನಿಂದ ಆವೃತವಾಗಿದ್ದು, ಲಭ್ಯವಿರುವ 30% ಭೂಪ್ರದೇಶದಲ್ಲಿ ಎಲ್ಲ ಕಡೆ ಮನುಷ್ಯ ವಾಸ ಮಾಡಲು ಸಾಧ್ಯವಿಲ್ಲ. ಅವುಗಳಲ್ಲಿ ಕೆಲವೊಂದು ಶಾಪಿತ ಭೂಪ್ರದೇಶಗಳು ಇವೆ. ಬಹುಪಾಲು ಅರಣ್ಯದಿಂದ ಆವೃತವಾಗಿದ್ದು, ಕೆಲವು ಕಡೆ ಮನುಷ್ಯನು ಕಾಲಿಡಲು ಸಾಧ್ಯವಾಗದಂಥ ವಿಸ್ಮಯಕಾರಿ ಹಾಗೂ ನಿಗೂಢತೆಗಳನ್ನು ಹೊಂದಿರುವ ಪ್ರದೇಶಗಳು ಈ ಜಗತ್ತಿನಲ್ಲಿ ಇದೆ. ಪ್ರತಿ ಹೆಜ್ಜೆಯಲ್ಲೂ ಸಾವು ನಮ್ಮನ್ನು ಹಿಂಬಾಲಿಸುವ ವಿಸ್ಮಯಕಾರಿ ದ್ವೀಪವೊಂದು ಬ್ರೆಜಿಲ್ನಲ್ಲಿದೆ. ಆ ದ್ವೀಪದ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳನ್ನು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಬ್ರೆಜಿಲ್ ದೇಶದ ಸಾವೋ ಪೌಲೋ ಕಡಲ ತೀರದಿಂದ 21 ಕಿಲೋಮೀಟರ್ ದೂರದಲ್ಲಿ ಅಟ್ಲಾಂಟಿಕ್ ಸಾಗರಕ್ಕೆ ಹೊಂದಿರುವ ಈ ದ್ವೀಪ ಸರ್ಪಗಳ ದ್ವೀಪ ಎಂದೇ ಕರೆಯಲ್ಪಡುತ್ತದೆ. ಜನಸಂಪರ್ಕದಿಂದ ಬಹಳಷ್ಟು ದೂರದಲ್ಲಿರುವ ಈ ದ್ವೀಪ ಕೇವಲ ವಿಷಪೂರಿತ ಹಾವುಗಳಿಂದ ಕೂಡಿದ್ದು, ಅಲ್ಲಿನ ಸರ್ಕಾರ ಈ ದ್ವೀಪಕ್ಕೆ ಮಾನವ ಪ್ರವೇಶವನ್ನೇ ಸಂಪೂರ್ಣವಾಗಿ ನಿಷೇಧಿಸಿದೆ. ಈ ದ್ವೀಪವು ಸಮುದ್ರ ಮಟ್ಟದಿಂದ ಸುಮಾರು 670 ಅಡಿಗಳಷ್ಟು ಎತ್ತರವನ್ನು ಹೊಂದಿದೆ. ಈ ದ್ವೀಪದಲ್ಲಿ 80% ವಿಷಪೂರಿತ ಹಾವುಗಳೇ ವಾಸವಾಗಿರುವುದೆಂದು ಗುರುತಿಸಲಾಗಿದೆ. ಸುಮಾರು 125 ಎಕರೆಗಳಷ್ಟು ವಿಸ್ತೀರ್ಣವನ್ನು ಹೊಂದಿರುವ ಈ ದ್ವೀಪದಲ್ಲಿ 4 ಲಕ್ಷಕ್ಕೂ ಅಧಿಕ ವಿಷಪೂರಿತ ಹಾವುಗಳು ವಾಸವಿರುವ ಬಗ್ಗೆ ಅಂದಾಜಿಸಲಾಗಿದೆ. ಈ ಪ್ರದೇಶದಲ್ಲಿರುವ ಹಾವುಗಳ ವಿಷದ ಪ್ರಮಾಣ ಎಷ್ಟಿದೆ ಎಂದರೆ, ಆ ಹಾವುಗಳು ಮನುಷ್ಯನನ್ನು ಕಚ್ಚಿದರೆ ಕಣ್ಣು ಮುಚ್ಚಿ ತೆರೆಯುವುದರ ಒಳಗೆ ಆತನ ಸಾವು ಖಚಿತ. ಇಲ್ಲಿರುವ ಕೆಲವು ಜಾತಿಯ ಹಾವುಗಳಲ್ಲಿ ಇರುವ ವಿಷದ ಪ್ರಮಾಣ ಎಷ್ಟಿದೆ ಎಂದರೆ, ಆ ಹಾವುಗಳ ವಿಷ ಮಾನವನ ದೇಹ ಒಕ್ಕಿದರೆ ಮನುಷ್ಯನ ಚರ್ಮ ಹಾಗೂ ಮಾಂಸವನ್ನೇ ಕರಗಿಸಬಲ್ಲಷ್ಟು ವಿಷದ ಪ್ರಮಾಣವನ್ನು ಹೊಂದಿದೆಯಂತೆ. ಆದ್ದರಿಂದಲೇ ಈ ದ್ವೀಪಕ್ಕೆ ಭೇಟಿ ನೀಡುವ ಸಾಹಸವನ್ನು ಯಾರೂ ಮಾಡುವುದಿಲ್ಲ. ಈ ದ್ವೀಪ ಸಮುದ್ರ ಮಟ್ಟದಿಂದ ತುಂಬಾನೇ ಎತ್ತರದಲ್ಲಿರುವ ಕಾರಣ ಹಾಗೂ ಈ ಪ್ರದೇಶದಲ್ಲಿ ಸಮುದ್ರದ ನೀರಿನ ಮಟ್ಟ ಅತ್ಯಂತ ಏರು ಮಟ್ಟದಲ್ಲಿರುವ ಕಾರಣ ಆದಿಯಲ್ಲಿ ಈ ದ್ವೀಪ ಜನಸಂಪರ್ಕವನ್ನೇ ಕಡಿದುಕೊಂಡು ಪ್ರತ್ಯೇಕ ದ್ವೀಪವಾಗಿತ್ತು. ಜನಸಂಪರ್ಕದಿಂದ ಸಂಪೂರ್ಣವಾಗಿ ದೂರವಿರುವ ಕಾರಣ ಈ ಪ್ರದೇಶದಲ್ಲಿ ವಿಷಪೂರಿತ ಹಾವುಗಳ ವಿಕಸನಕ್ಕೆ ಕಾರಣವಾಗಿದೆ ಎಂದು ಇತಿಹಾಸ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಮನುಕುಲವನ್ನೇ ಬೆರಗಾಗಿಸುವಂತಹ ಈ ದ್ವೀಪದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ನಮ್ಮ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.